ನಮಸ್ಕಾರ ಬಂಧುಗಳೇ, ಇದು ಭಾರತೀಯ ಅಂಚೆ ಇಲಾಖೆಯ ಪ್ರಕಟಣೆ. ಯಕ್ಷಗಾನ, ಯಕ್ಷ ಅಂತ ಹೇಳಿದ್ರೆ ನಿಗೂಢ ಎನ್ನುವುದು ಉಪನಿಷತ್ತಿನಲ್ಲಿ ಬರುವಂತಹ ವಾಕ್ಯ ಶಬ್ದ. ಬಂಧುಗಳೇ, ಆಧ್ಯಾತ್ಮದ ನಿಗೂಢತೆಯನ್ನ ಜನಸಾಮಾನ್ಯರ ಒಡಲಾಳಕ್ಕೆ ಇಳಿಸುವಂತಹ ಒಂದು ಅದ್ಭುತ ಪರಂಪರಾಗತವಾದಂತಹ ಕಲೆ ಅದು ಯಕ್ಷಗಾನ ಕಲೆ. ಯಕ್ಷಗಾನದ ಒಂದು ಅಂಚೆ ಚೀಟಿ ಬಿಡುಗಡೆಯಾಗಬೇಕು ಎನ್ನುವುದು ದಕ್ಷಿಣ ಕನ್ನಡದ ಲೋಕಸಭಾ ಸದಸ್ಯರಾಗಿರುವಂತಹ ಗೌರವಾನ್ವಿತ ನಳಿನ್ ಕುಮಾರ್ ಕಟೀಲ್ ಅವರ ಬಹುಕಾಲದ ಕನಸು ನನಸಾಗ್ತಾ ಇದೆ. ಅವರ ಸತತ ಪ್ರಯತ್ನದಲ್ಲಿ ಭಾರತೀಯ ಅಂಚೆ ಇಲಾಖೆ ಯಕ್ಷಗಾನದ ಬಗೆಗಾಗಿ ಅಂಚೆ ಚೀಟಿಯನ್ನ ಬಿಡುಗಡೆಗೊಳಿಸ್ತಾ ಇದೆ. ಇದಕ್ಕೆ ಪರಿಪೂರ್ಣವಾದ ಬೆಂಬಲವನ್ನು ಕೊಡುವವರು ಮಂಗಳೂರು ರಿಫೈನರಿ ಅಂಡ್ ಪೆಟ್ರೋಕೆಮಿಕಲ್ಸ್ ಲಿಮಿಟೆಡ್ ಇವರ ಸಹಕಾರದೊಂದಿಗೆ ನಡೆಯುವಂತಹ ಈ ಕಾರ್ಯಕ್ರಮ ಇದೇ ಬರುವ ಫೆಬ್ರವರಿ ತಿಂಗಳು 25 ತಾರೀಕು ಆದಿತ್ಯವಾರ ಮಂಗಳೂರಿನ ಪುರಭವನದಲ್ಲಿ ಬೆಳಗ್ಗೆ 10 ಗಂಟೆಯಿಂದ ಮಧ್ಯಾಹ್ನದವರೆಗೆ ನಡೆಯುವಂತಹ ಈ ಕಾರ್ಯಕ್ರಮದಲ್ಲಿ ನಾವೆಲ್ಲರೂ ಪಾಲ್ಗೊಳ್ಳಬೇಕು. ಈ ಸಮಾರಂಭದ ಅಧ್ಯಕ್ಷತೆಯನ್ನ ನಮ್ಮ ಗೌರವಾನ್ವಿತ ಸಂಸದರಾಗಿರುವಂತಹ ಶ್ರೀ ನಳಿನ್ ಕುಮಾರ್ ಕಟೀಲ್ ಇವರು ವಹಿಸಿಕೊಳ್ಳಿಕ್ಕಿದ್ದಾರೆ. ಈ ಅಂಚೆ ಚೀಟಿಯನ್ನ ಲೋಕಾರ್ಪಣೆ ಮಾಡುವವರು ಶ್ರೀ ಎಸ್ ರಾಜೇಂದ್ರ ಕುಮಾರ್, ಮುಖ್ಯ ಪೋಸ್ಟ್ ಮಾಸ್ಟರ್ ಜನರಲ್, ಕರ್ನಾಟಕ ವೃತ್ತ. ಅದೇ ರೀತಿ ಮುಖ್ಯ ಅತಿಥಿಗಳಾಗಿ ಗೌರವಾನ್ವಿತ ಶಾಸಕರಾಗಿರುವಂತಹ ಶ್ರೀ ವೇದವ್ಯಾಸ್ ಕಾಮತ್ ಅವರು, ಮಂಗಳೂರಿನ ಪ್ರಥಮ ಪ್ರಜೆ ಆಗಿರುವಂತಹ ಗೌರವಾನ್ವಿತ ಸುಧೀರ್ ಶೆಟ್ಟಿ ಕಣ್ಣೂರವರು, ಖ್ಯಾತ ವಾಗ್ಮಿಗಳು ಯಕ್ಷಗಾನದ ವಿಮರ್ಶಕರಾಗಿರುವಂತಹ ಡಾಕ್ಟರ್ ಎಂ ಪ್ರಭಾಕರ್ ಜೋಶಿ ಅವರು, ಅದೇ ರೀತಿ LK ದಾಸ್ ಪೋಸ್ಟ್ ಮಾಸ್ಟರ್ ಜನರಲ್ ಹಾಗೂ MRPL ನ ನಿರ್ದೇಶಕರಾಗಿರುವಂತಹ ಮುನ್ಕೂರು ಶ್ಯಾಮ್ ಪ್ರಸಾದ್ ಕಾಮತ್ ಅವರು ಮುಖ್ಯ ಅತಿಥಿಗಳಾಗಿ ಪಾಲ್ಗೊಳ್ಳುವಂತಹ ಈ ವಿಶೇಷವಾದಂತಹ ಕಾರ್ಯಕ್ರಮ ಬಂಧುಗಳೇ ನೆನಪಿಡಿ. ಬೆಳಗ್ಗೆ 10 ಗಂಟೆಯಿಂದ ಮಧ್ಯಾಹ್ನದವರೆಗೆ, ದಿನಾಂಕ ಫೆಬ್ರವರಿ 25. ಅದೇ ರೀತಿ ಆದಿತ್ಯವಾರ ದಿವಸ ಕುದ್ಮಲ್ ರಂಗರಾವ್ ಸಭಾಭವನ ಅಂತ ಹೇಳಿದ್ರೆ ಮಂಗಳೂರಿನ ಪುರಭವನದಲ್ಲಿ ನಡೆಯುವಂತಹ ಈ ಕಾರ್ಯಕ್ರಮದಲ್ಲಿ ಎಲ್ಲ ಯಕ್ಷಾಭಿಮಾನಿಗಳು, ಅದೇ ರೀತಿ ಭಾರತೀಯ ಅಂಚೆ ಇಲಾಖೆಯ ಅಭಿಮಾನಿಗಳು ತಾವೆಲ್ಲರೂ ಬಂದು ಪಾಲ್ಗೊಂಡು ಈ ಕಾರ್ಯಕ್ರಮವನ್ನು ಯಶಸ್ವಿ ರೀತಿಯಲ್ಲಿ ನಡೆಸಿಕೊಳ್ಬೇಕು. ಇದು ನಮ್ಮ ಕಾರ್ಯಕ್ರಮ. ಈ ಕಾರ್ಯಕ್ರಮದಲ್ಲಿ ಬೆಳಗ್ಗೆ 10 ಗಂಟೆಗೆ ಒಂದು ಅದ್ಭುತವಾದಂತ ಯಕ್ಷಗಾನ ಸಂಪನ್ನಗೊಳ್ತಾ ಇದೆ. ಲೋಕಾಭಿರಾಮ ಎನ್ನುವಂತ ಯಕ್ಷಗಾನ ನಮ್ಮ ದಕ್ಷಿಣ ಕನ್ನಡದ ಗಂಡು ಕಲೆಯಾಗಿರುವಂತಹ ಈ ಯಕ್ಷಗಾನದಲ್ಲಿ ಪ್ರಖ್ಯಾತಿಯನ್ನು ಪಡೆದಿರುವಂತಹ ಪಟ್ಲ ಸತೀಶ್ ಶೆಟ್ಟಿ ಅವರ ಸಾರಥ್ಯದಲ್ಲಿ ನಡೆಯುವಂತಹ ಕಾರ್ಯಕ್ರಮ. ತೆಂಕುತಿಟ್ಟಿನ ಪ್ರಸಿದ್ಧ ಕಲಾವಿದರ ಕೂಡುವಿಕೆಯೊಂದು ನಡೆಯುವಂತಹ ಕಾರ್ಯಕ್ರಮ. ತಾವೆಲ್ಲರೂ ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ಳಬೇಕು, ಯಕ್ಷಗಾನವನ್ನು ಆಸ್ವಾದಿಸಬೇಕು. ಯಕ್ಷಗಾನದ ಅಂಚೆ ಚೀಟಿಯ ಲೋಕಾರ್ಪಣೆಯ ಕಾರ್ಯಕ್ರಮಕ್ಕೆ ನಾವೆಲ್ಲರೂ ಸಾಕ್ಷಿಯಾಗಬೇಕು. ನೆನಪಿಡಿ, ಫೆಬ್ರವರಿ 25 ತಾರೀಕು ಆದಿತ್ಯವಾರ ಮಂಗಳೂರಿನ ಪುರಭವನದಲ್ಲಿ ನಮ್ಮ ನೆಲದ ಅದ್ಭುತವಾದಂತಹ ಗಂಡು ಕಲೆಯಾಗಿರುವಂತಹ ಯಕ್ಷಗಾನದ ಅಂಚೆ ಚೀಟಿ ಬಿಡುಗಡೆಯಾಗ್ತಾ ಇದೆ. ತಮಗೆಲ್ಲರಿಗೂ ಪ್ರೀತಿಪೂರ್ವಕವಾದಂತಹ ಸ್ವಾಗತ. ನಮಸ್ಕಾರ.